ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಪ್ರತಿನಿತ್ಯ ವಿಭಿನ್ನ ರೀತಿಯಾದಂಥ ಖಾದ್ಯ ತಯಾರಾಗುತ್ತೆ ಅಲ್ವಾ? ಎಸ್, ಆದರೆ ಇವತ್ತು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಅಡುಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾವಾಗಲೂ ಬೇರೆಯವರು ಬಂದು ಅಡುಗೆಯನ್ನು ಹೇಳ್ಕೊಡ್ತಾರೆ. ಸೊ ಕುಕ್ಕಿಂಗ್ ಈಸ್ ಮೈ ಪ್ಯಾಷನ್ ಆಲ್ಸೋ. ಸೊ ಬೇರೆ ಬೇರೆ ವೆರೈಟಿ ಡಿಶಸನ್ನು ಟ್ರೈ ಮಾಡೋದು, ಅದನ್ನು ನಮ್ಮ ಪ್ರೀತಿ ಪಾತ್ರರಿಗೆ ಉಣಬಡಿಸೋದು ತುಂಬಾ ಇಷ್ಟ ನನಗೆ. ಸೊ ಹಾಗೆಯೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಜಟ್ಪಟ್ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾಕೆಂತ ಹೇಳಿದರೆ ಬ್ರೇಕ್ಫಾಸ್ಟ್ ಎಲ್ರಿಗೂ ತಲೆನೋವು. ಏನು ಮಾಡೋದಪ್ಪ ಇವತ್ತು? ದೋಸೆ ಆಯಿತು, ಇಡ್ಲಿ ಆಯಿತು, ಒಂದಲ್ಲ ಒಂದು ನಾವು ಮಾಡ್ಕೊಂಡೇ ಹೋಗ್ತೀವಿ. ಹಾಗೆಯೇ ಬರೀ ಏನಾದರೂ ಲೈಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಸೊ ಇಷ್ಟೇನಾ, ಹೊಟ್ಟೆ ತುಂಬುತ್ತಾ ಹೇಗೋ ಅಂತ ಇದೆಲ್ಲ ತಲೆ ಬಿಸಿ ಇರುತ್ತೆ. ಸೊ ತಾಯಂದ್ರಿಗಂತೂ ಹೆಚ್ಚಾಗಿ ತಲೆ ಬಿಸಿ. ಸೊ ಖಂಡಿತವಾಗ್ಲೂ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಜಟ್ಪಟ್ ಬ್ರೇಕ್ಫಾಸ್ಟ್ ಡಿಶಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಶುರು ಮಾಡೋಣ. ಫಸ್ಟಿಗೆ ನಾನೀಗ ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು ಸೊ ವೆಜಿ ಎಗ್ ನೂಡಲ್ಸ್. ನೂಡಲ್ಸ್ ಕಲಿಸ್ಕೊಡೋದಕ್ಕೆ ಇವಳೇ ಬೇಕಾ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಸ್ವಲ್ಪ ಡಿಫ್ರೆಂಟಪ್ಪ, ಸ್ವಲ್ಪ ವೇಟ್ ಮಾಡಿ. ಸೊ ಟೇಸ್ಟಿಯಾಗಿರುತ್ತೆ. ಸೊ ಮಕ್ಕಳಿಗೆ ಹೊಟ್ಟೆ ಫುಲ್ ಆಗುತ್ತೆ. ಸೊ ನಿಮಗೂ ಆ ಟೆನ್ಷನ್ ಇರಲ್ಲ. ಸೊ ಶುರು ಮಾಡೋಣ. ಸೊ ಫಸ್ಟ್ ನಾನು ಈಸಿ ಇದ್ದರೂ ಕೂಡ ಟೇಸ್ಟಲ್ಲಿ ಕಾಂಪ್ರಮೈಸ್ ಅಂತೂ ಖಂಡಿತವಾಗ್ಲೂ ಮಾಡೋದೇ ಇಲ್ಲ. ಸೊ ಈಸಿ ಕೂಡ ಆಗಿರಬೇಕು, ಟೇಸ್ಟಿ ಕೂಡ ಆಗಿರಬೇಕು. ಫಸ್ಟ್ ಬಾಣಲೆ ಇಟ್ಕೊಂಡ್ವಿ, ಅದಕ್ಕೆ ನಾವು ಸ್ವಲ್ಪ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪವೇ ಸಾಕು. ಸೊ ಇಟ್ಸ್ ಹೆಲ್ದಿ, ಟೇಸ್ಟ್ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಅದು ಬಿಸಿ ಆಗ್ತಾ ಇರಲಿ, ಎಣ್ಣೆ ಬಿಸಿ ಆಗ್ತಾ ಇರುತ್ತೆ. ಎಣ್ಣೆ ಬಿಸಿ ಆಗೋಷ್ಟು ಹೊತ್ತು ಸೊ ಇದಕ್ಕೆ ಬೇಕಾಗಿರುವಂಥದ್ದು ಸೊ ಎಲ್ಲ ನಾನು ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕೆಲವು ಫ್ರೆಶ್ಲಿ ಆಗಲೇ ಚಾಪ್ ಮಾಡಿಕೊಂಡ್ರೆ ಬೆಟರ್. ಸೊ ನಾವಿದಕ್ಕೆ ಟೊಮ್ಯಾಟೋಸನ್ನು ಬಳಸ್ತೀವಿ. ನೋಡಿ, ನೀವು ಬಳಸ್ತೀರಾ? ಇಲ್ಲ ಅಲ್ವಾ? ನಾನು ಹಾಕ್ತೀನಿ. ಸೊ ಇದು ಟ್ಯಾಂಗಿ ಸ್ಪೈಸಿ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತೇ ಇದೆ, ನನಗೆ ಸ್ಪೈಸಿ ಡಿಶಸ್ ಅಂದರೆ ತುಂಬ ಇಷ್ಟ. ಸೊ ಏನೇ ಮಾಡಿ ಅದರಲ್ಲಿ ಸ್ಪೈಸ್ ಅಂತೂ ಇದ್ದೇ ಇರಬೇಕು. ಸೊ ನಾವಿದು ಚಾಪ್ ಮಾಡ್ಕೊಂಡಾಯಿತು. ಇದು ಚಾಪ್ ಮಾಡ್ಕೊಂಡು ಹೊತ್ತು ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ನಾವು ಫಸ್ಟ್ ಆನಿಯನ್ನನ್ನು ಹಾಕ್ತಾ ಇದ್ದೀವಿ. ಸೊ ಯಾವ ಟೈಪ್ ಕೂಡ ವೆಜೀಸ್ ಕೂಡ ನೀವು ಹಾಕ್ಕೊಳ್ಬೋದು. ನಾನೀಗ ಸಿಂಪಲ್ಲಾಗಿ ಕೆಲವೇ ವೆಜೀಸನ್ನು ತಗೊಂಡಿದ್ದೀನಿ. ಸಿಂಪಲ್ ಮನೇಲಿ ಯಾವಾಗಲೂ ಇರುತ್ತೆ. ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್. ಸೊ ಕ್ಯಾಪ್ಸಿಕಮ್ನು ತುಂಬ ಟೇಸ್ಟಿ ಅನಿಸುತ್ತೆ. ನೂಡಲ್ಸ್ಗೆ ಎಸ್ಪೆಷಲಿ ಕ್ಯಾಪ್ಸಿಕಮ್ ಇದ್ದರೆ ಅದೊಂದು ಫ್ಲೇವರ್ ಸೂಪರ್. ಸೊ ಇದು ತೀರಾ ಫ್ರೈ ಆಗಬೇಕು, ಕಂದು ಬಣ್ಣಕ್ಕೆ ಬರಬೇಕು ಆ ಥರ ಎಲ್ಲ ಇಲ್ಲವೇ ಇಲ್ಲ. ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಸೊ ಬೆಳಗ್ಗೆ ಬೇಗ ಜಟ್ಪಟ್ ಆಗಬೇಕು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ಅದನ್ನು ಹುರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಯಿತು. ಟ್ರಾನ್ಸ್ಲೂಸೆಂಟ್ ಆದ ಕೂಡಲೇ ಇದಕ್ಕೆ ನಾವು ಹಾಕ್ತಾ ಇದ್ದೀವಿ ಟೊಮ್ಯಾಟೋಸ್. ಸೊ ಯಾವಾಗಲೂ ಕಿಚನಲ್ಲಿ ಇರುವಾಗ ಈ ಕಡೆ ಬಾಣಲಿ ಇಟ್ಟೆ, ಈಗ ನೋಡಿ ನಾನು ಎಣ್ಣೆ ಇಟ್ಟೆ, ಅಲ್ಲೇ ಚಾಪ್ ಮಾಡಿ ಹಾಕ್ಕೊಳ್ತಾ ಇರಬೇಕು. ಆವಾಗ ಕೆಲಸ ಬೇಗನೂ ಆಗುತ್ತೆ. ಸೊ ತುಂಬ ರೆಸಿಪೀಸ್ ನೀವು ಮನೆಯಲ್ಲಿ ಒಟ್ಟೊಟ್ಟಿಗೆ ಮಾಡ್ಕೊಳ್ಬೋದು.
ಬಟ್ ಗಮನ ಮಾತ್ರ ಅಲ್ಲೇ ಇರಬೇಕಾಗುತ್ತೆ. ಸೊ ಯಾವುದೇ ನಾವು ಡಿಶ್ಗೆ ನಾವು ಈಗ ನೂಡಲ್ಸ್ ಮಾಡ್ತಾ ಇರೋದ್ರಿಂದ ಎಲ್ಲವನ್ನ ಕೂಡ ಉದ್ದುದಕ್ಕೆ ಹೆಚ್ಕೊಳ್ಬೇಕಾಗತ್ತೆ. ನೀವು ಕ್ಯಾರೆಟ್ ಹಾಕಿ ಉದ್ದಕ್ಕೆ ಹೆಚ್ಕೊಂಡು ಹಾಕಬೇಕು. ಟೊಮ್ಯಾಟೋಸ್ ಅದನ್ನು ನಾನು ಉದ್ದಕ್ಕೆ ಹೆಚ್ಕೊಂಡು ಹಾಕಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಒಂದೇ ಅದು ಸಿಮಿಲಾರಿಟಿ ಇರಬೇಕು. ಸೊ ಸಣ್ಣಗೆ ಹೆಚ್ಕೊಂಡು ಅಕ್ಕಿ ಏನಾದರೂ ಹಾಕ್ತೀವಿ ಅಂದರೆ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಫ್ರೈಡ್ ರೈಸ್ ಮಾಡುವಾಗ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಸೊ ಇದು ಟೊಮ್ಯಾಟೊ ಹಾಕಿ ಆಯಿತು. ಇದಕ್ಕೇ ನಾವು ಈಗ ತುಂಬ ಹೊತ್ತು ಬಿಡಬೇಕು ಅಂತ ಇಲ್ಲ. ಚಿಲ್ಲಿ ಪೌಡರ್, ಹಸಿಮೆಣಸು ಇಷ್ಟಪಡೋರು ಫೈನ್ ಚಾಪ್ ಮಾಡಿ ಹಸಿಮೆಣಸನ್ನು ಹಾಕ್ಬೋದು. ಅದನ್ನು ಉದ್ದಕ್ಕೆ ಹೆಚ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಚಿಲ್ಲಿ ಪೌಡ್ರ್ ಆಯಿತು. ಈಗ ಗರಂ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ ನಾನು. ಚಿಲ್ಲಿ ಪೌಡ್ರ್ ಹಾಕಿದರೂ ಕೂಡ ಸ್ವಲ್ಪ ಪೆಪ್ಪರ್ ಪೌಡರ್ ಎಕ್ಸ್ಟ್ರಾ ಆ್ಯಡೆಡ್ ಫ್ಲೇವರ್ ಕೊಡುತ್ತೆ ಇದು. ಇದಿಷ್ಟು ಹಾಕಿದ ನಂತರ ಉಪ್ಪು. ಸೊ ನಾವು ಹೊರಗಡೆಯಿಂದ ತಂದಾಗ ನೂಡಲ್ಸ್ ಅಂತ ತಕ್ಷಣ ಟೆನ್ಷನ್ ಆಗೋದು ಟೇಸ್ಟ್ ಮೇಕರ್ಸ್ ಹಾಕಿರ್ತಾರೆ, ಸೊ ಅದನ್ನೆಲ್ಲ ಬಳಸಬೇಡಿ ಅಂತ. ಖಂಡಿತವಾಗ್ಲೂ ಟೇಸ್ಟ್ ಮೇಕರನ್ನು ಬಳಸೋ ಬದಲು ನೀವೇ ಸ್ವತಃ ಈ ಥರ ಚಿಲ್ಲಿ ಪೌಡರ್, ಗರಂ ಮಸಾಲ ಮನೆಯಲ್ಲೇ ಇರುವಂಥ ಎಲ್ಲ ಪೌಡರ್ಸ್ ಇದನ್ನೆಲ್ಲ ಹಾಕಿ ಮಾಡಿದರೆ ಹೆಲ್ದಿ ಕೂಡ ಆಗಿರುತ್ತೆ. ಸೊ ಆವಾಗ ಈ ಕಂಪ್ಲೇಂಟ್ಸ್ ಇರೋದಿಲ್ಲ. ಸೊ ನಾನು ಹೆಚ್ಚು ವೆಜ್ಜೀಸ್ ತಗೊಂಡಿಲ್ಲ, ಖಾಲಿ ನನ್ನಲ್ಲಿ ಇರುವಂಥ ಕೆಲವೊಂದು ತರಕಾರಿಗಳನ್ನು ಹಾಕಿದ್ದೇನೆ. ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್. ಇದಕ್ಕೆ ಬೇಕಾದರೆ ನೀವು ಮಶ್ರೂಮ್ ಹಾಕ್ಕೊಳ್ಬೋದು, ಸಖತ್ತಾಗಿರುತ್ತೆ. ಇದೇ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಮಶ್ರೂಮ್, ಕ್ಯಾರೆಟ್, ಬೀನ್ಸ್ ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ಕಾಲಿಫ್ಲವರ್ ಇದ್ದರೆ ಇನ್ನೂ ಎಕ್ಸ್ಟ್ರಾ ಜಾಸ್ತಿ ಬೇಕು ನಮಗೆ, ವೆಜ್ಜೀಸ್ ತುಂಬ ಭರ್ಪೂರ್ ಬೇಕು ಅಂತ ಹೇಳಿದರೆ ಕಾಲಿಫ್ಲವರ್ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಯಾವುದೇ ತರಕಾರಿಯನ್ನು ಹೆಚ್ಚು ಫ್ರೈ ಮಾಡ್ತಾ ಇಲ್ಲ, ಸ್ವಲ್ಪವೇ ಫ್ರೈ ಮಾಡಿದರೆ ಸಾಕಾಗುತ್ತೆ. ಇದಕ್ಕೆ ನಾವಿನ್ನು ನೀರನ್ನು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಸೂಪಿ ನೂಡಲ್ಸ್ ಥರನೂ ಇರುತ್ತೆ ತಿನ್ನುವಾಗ. ಹಾಗೆ ಸೂಪಿ ಅದು ಕೂಡ ಸಿಗುತ್ತೆ ಆ್ಯಂಡ್ ನೂಡಲ್ಸ್ ಕೂಡ ನಿಮಗೆ ಒಟ್ಟೊಟ್ಟಿಗೆ ಸಿಗುತ್ತೆ. ಪ್ಯಾಕ್ ನೂಡಲ್ಸ್ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಅದನ್ನೇ ನೀವು ಖಾಲಿ ಹಾಗೆ ನೂಡಲ್ಸ್ ಹೈಜೀನಿಕ್ ಅಲ್ಲ, ಬೇಡ ಅದು ಹೆಲ್ದಿ ಅಲ್ಲ ಅಂತ ಅಂದ್ಕೊಳ್ಳುವವರು ಅದನ್ನು ಮೊದಲೇ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸಿ ಅದರ ನಂತರ ಬರೀ ನೂಡಲ್ಸನ್ನು ಅದಕ್ಕೆ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇಲ್ಲ ನಾನು ಹಾಗೇ ಡೈರೆಕ್ಟ್ ಮಾಡ್ತೀನಿ ಅಂದರೆ ಅದರದ್ದೇ ಸ್ಟಾರ್ಚ್ ಬಿಟ್ಕೊಳ್ಳುತ್ತೆ, ಸೊ ಅದನ್ನೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೇಮ್ ಇದೇ ರೀತಿಯಾಗಿ ನೀವು ಮ್ಯಾಕ್ರೋನಿ ಮಾಡ್ಕೊಳ್ಬೋದು, ಪಾಸ್ತಾ ಮಾಡ್ಕೊಳ್ಬೋದು. ಸೊ ಪಾಸ್ತಾಗೆ ಎಕ್ಸ್ಟ್ರಾ ಚೀಸ್ ಬೇಕಿದ್ರೆ ಚೀಸನ್ನು ಹಾಕ್ಕೊಳ್ಬೋದು. ಸೊ ಆ ಥರ ಎಲ್ಲ ಬೆಳಗ್ಗೆ ಹೆವಿ ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳಿದರೆ ಖಾಲಿ ಅದನ್ನೇ ಹಾಕಿ ಮಾಡಿದ್ರೂ ಕೂಡ ಟೇಸ್ಟ್ ಯಮ್. ಅದರ ಸ್ಟಾರ್ಚಿಂದಲೇ ಅದು ಥಿಕ್ನೆಸ್ ಕೊಡುತ್ತೆ. ಸೊ ಟೆನ್ಷನ್ ಬೇಡ. ಸೊ ಇದು ಇಷ್ಟು ಕುದಿಯುವ ಮುನ್ನವೇ ನಾವು ಇದಕ್ಕೆ ಈಗ ನೂಡಲ್ಸನ್ನು ಹಾಕ್ತಾ ಇದ್ದೀವಿ. ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ತಾವು ಬೇಕಿದ್ರೆ ಅದಕ್ಕೆ ಬೇಯಿಸಿ ಕೂಡ ಫಸ್ಟೇ ಒಂದು ನೀರಲ್ಲಿ ಬಿಸಿನೀರಲ್ಲಿ ಇದನ್ನು ಬೇಯಿಸಿ ತೆಗೆದು ನಂತರ ಕೂಡ ಹಾಕ್ಕೊಳ್ಬೋದು. ಸಿಂಪಲ್, ಎಷ್ಟು ಬೇಗ ಆಗುತ್ತೆ ಗೊತ್ತಾ. ಸೊ ಇದಿಷ್ಟು ಮಾಡಿಕೊಂಡು ಸೈಡಲ್ಲಿ ಇನ್ನೂ ಬೇಕಾದರೆ ಬ್ರೇಕ್ಫಾಸ್ಟ್ಗೆ ಬೇರೆ ಬೇರೆ ಡಿಫ್ರೆಂಟ್ ಇನ್ನೂ ಬೇರೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ಬೋದು. ರೆಸಿಪೀಸ್ ಫ್ರೈ ಮಾಡ್ಕೊಳ್ತಾ ಇರ್ಬೋದು ಅದರ ಜೊತೆಗೇ. ಸೊ ಇದಿನ್ನೂ ಕುದಿ ಬರಬೇಕು. ಈಗ ಕರೆಕ್ಟಾಗಿ ಕುದಿ ಬಂದಿದೆ, ಪೂರ್ತಿಯಾಗಿ ಡ್ರೈ ಅಲ್ಲ, ತೀರಾ ವಾಟ್ರಿ ಕೂಡ ಇರಲ್ಲ. ಈ ಒಂದು ಹದಕ್ಕೆ ಬಂದ ಕೂಡಲೇ ಇದಕ್ಕೆ ಬೆಂದಿದೆ ಇದು ಆ್ಯಕ್ಚುಲಿ ಆಲ್ರೆಡಿ. ಇದಕ್ಕೆ ನಾವು ಒಂದು ಮೊಟ್ಟೆಯನ್ನು ಹೊಡೆದು ಹಾಕ್ಕೊಳ್ಬೇಕು. ಇಷ್ಟೇ, ಸಿಂಪಲ್ ಇಷ್ಟೇ. ಈ ಎಗ್ ಅದೇ ಒಂದು ಬಿಸಿಯಲ್ಲಿ ಬೇಯಬೇಕು ಅಷ್ಟೇ. ಸೊ ಇದು ಪೂರ್ತಿಯಾಗಿ ಕೆಲವು ಸರಿ ನಾವು ಹಾಫ್ ಬಾಯ್ಲ್ಡ್ ಎಗ್ ಮಾಡಿಕೊಡ್ತೀವಿ ಅಥವಾ ಬುಲ್ಸೈ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿಕೊಡ್ತೀವಿ. ಇದರಲ್ಲಿ ಎರಡೂ ಕೂಡ ಬಂತು. ಸ್ಕ್ರ್ಯಾಂಬಲ್ಡ್ ಎಗ್ ಹಾಕ್ಕೊಳ್ಬೋದು, ಆದರೆ ಅದು ಪುಡಿಯಾಗಿ ಸಿಗುವಾಗ ಕೆಲವರಿಗೆ ಅದನ್ನು ಅಷ್ಟೊಂದು ಖುಷಿ ಅನಿಸಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಆ ಎಗ್ ಪೂರ್ತಿಯಾಗಿ ಕೂಡ ಸಿಗುತ್ತೆ, ಹಾಗೆಯೇ ಹಾಫ್ ಬಾಯ್ಲ್ಡ್ ಎಗ್ ಕೂಡ ನಿಮಗೆ ಹೀಗೆ ಸಿಗುತ್ತೆ.
ಸೊ ಇದು ಸ್ವಲ್ಪ ಹೊತ್ತು ಹಾಗೆ ಕುದಿ ಬಂದರೆ ಇಟ್ಸ್ ರೆಡಿ. ಸೊ ಒಂದು ಬ್ರೇಕ್ಫಾಸ್ಟ್ ಡಿಶ್ ಅಂತೂ ರೆಡಿ ಆಯಿತು. ಬಿಸಿ ಬಿಸಿ ಯಮ್ಮಿ ವೆಜಿ ಎಗ್ ನೂಡಲ್ಸ್ ರೆಡಿಯಾಗಿದೆ. ಸೊ ತುಂಬ ಸುಲಭ ಆಗಿದೆ ಅಲ್ಲ. ಸೊ ನೋಡ್ಕೊಂಡಿಲ್ಲ ಅಂತ ಹೇಳಿದರೆ ಮತ್ತೊಮ್ಮೆ ಮಾಡೋ ವಿಧಾನವನ್ನು ನೋಡ್ಕೊಂಡು ಬನ್ನಿ. ವೆಜಿ ಎಗ್ ನೂಡಲ್ಸ್ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಈರುಳ್ಳಿಯನ್ನು ಹುರಿದು ಟೊಮ್ಯಾಟೊ, ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ತರಕಾರಿ ಸ್ವಲ್ಪ ಬೆಂದ ನಂತರ ನೂಡಲ್ಸ್ನ 1.5 ಪಟ್ಟು ನೀರು, ನೂಡಲ್ಸ್ ಸೇರಿಸಿ ಬೇಯಿಸಿ. ಬೆಂದ ನಂತರ ಒಂದು ಮೊಟ್ಟೆಯನ್ನು ಒಡೆದು 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಹಾಟ್ ಆ್ಯಂಡ್ ಸ್ಪೈಸಿ ವೆಜಿ ಎಗ್ ನೂಡಲ್ಸ್ ಸವಿಯಲು ಸಿದ್ಧ. ಒಂದಂತೂ ಬಿಸಿ ಬಿಸಿ ಆದಂಥ ವೆಜಿ ಎಗ್ ನೂಡಲ್ಸ್ ಏನೋ ರೆಡಿ ಆಯಿತು. ಸೊ ನೆಕ್ಸ್ಟ್ ಡಿಶ್ಗೆ ನಾನೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತೀನಿ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಬೇಕ್ ಸ್ಟುಡಿಯೋ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಬಿಸಿ ಬಿಸಿಯಾದಂಥ ವೆಜಿ ಎಗ್ ನೂಡಲ್ಸ್ ಏನೋ ರೆಡಿ ಆಯಿತು. ಸೊ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಬ್ರೆಡ್ ಆಮ್ಲೆಟ್. ಸೊ ಬ್ರೆಡ್ ಆಮ್ಲೆಟಲ್ಲಿ ಏನು ಸೊ ಇದು ಸ್ವಲ್ಪ ಡಿಫ್ರೆಂಟ್. ಸೊ ನಾವು ಮಾಡೋದ್ರಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಸೊ ಫಸ್ಟಿಗೆ ನಾವು ಆ್ಯಸ್ ಯೂಶ್ವಲ್ ಒಂದು ಏನಾದರೂ ವೆಜೀಸ್ ಬೇಕೇ ಬೇಕು ನನಗಂತೂ, ಯಾವುದೇ ಬ್ರೇಕ್ಫಾಸ್ಟಲ್ಲಿ ಆಗಿರಲಿ ಯಾವುದರಲ್ಲೂ ಕೂಡ. ಸೊ ಸ್ವಲ್ಪ ನಾವು ಇದಕ್ಕೆ ಟೊಮ್ಯಾಟೋಸ್ ಅಥವಾ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕ್ಕೊಳ್ಬೋದು. ಸೊ ವೆರಿ ಥಿನ್ಲಿ ಸ್ಲೈಸ್ಡ್ ಇದು ಟೊಮ್ಯಾಟೋಸ್. ಬೇಡ ಅಂತಿದ್ರೆ ಇದನ್ನು ಹಾಗೆ ನಮಗೆ ಬೇಡ ಟೊಮ್ಯಾಟೋಸ್ ಬೇಡ ಅದರಲ್ಲಿ ಅಂತಿದ್ರೆ ಬಿಟ್ಬಿಡ್ಬೋದು. ಸೊ ಟೊಮ್ಯಾಟೋಸ್ ಏನೋ ಚಾಪ್ ಮಾಡಿ ಆಯಿತು. ಟೊಮ್ಯಾಟೋಸ್ ಆದ ನಂತರ ನಾವು ಇದಕ್ಕೆ ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಇದಕ್ಕೆ ನಾವು ಆನಿಯನ್, ಫೈನ್ಲಿ ಚಾಪ್ಡ್ ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೂರ್ತಿಯಾಗಿ ಹಾಕೊಳ್ಳೋಣ, ಎಷ್ಟಿದ್ರೂ ಚೆನ್ನಾಗಿರುತ್ತೆ. ಸೊ ಈ ಒಂದು ಇದಕ್ಕೆ ಟೊಮ್ಯಾಟೋಸನ್ನು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ವೆರಿ ಫೈನ್ ಲಾಸ್ಟಲ್ಲಿ. ಸೊ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಖಾಲಿ ಪೆಪ್ಪರ್ ಹಾಕ್ಕೊಳ್ಬೋದು. ಸೊ 2 ರೀತಿಯಾದಂಥ ಸ್ಪೈಸ್, ಬಟ್ ಪೆಪ್ಪರ್ ಪೌಡ್ರ್ ಜಾಸ್ತಿಯಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್, ಸೊ ಇದು ಯೂಶ್ವಲ್ ಆಗಿ ಮಾಡುವಂಥ ಬ್ರೆಡ್ ಆಮ್ಲೆಟ್ ಅಲ್ಲ, ಅದರಲ್ಲಿ ಡಿಫ್ರೆಂಟ್ ಆಗಿದೆ ಮಾಡೋ ವಿಧಾನ, ಇದು ಡಿಫ್ರೆಂಟ್ ಆಗಿರುತ್ತೆ. ನಿಮಗಿದು ಸ್ಲೈಸಸ್ ಆಗಿ ಮಾಡಿಕೊಟ್ಟು ಟಿಫನ್ಗೆ ಮಕ್ಕಳಿಗೆ ಕೊಟ್ಟು ಕಳಿಸೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಇದಾದ ನಂತರ ನಾವಿದಕ್ಕೆ ಎಗ್ಗನ್ನು ಹಾಕೊಳ್ಳೋಣ. ಎಗ್ ಯಾವಾಗಲೂ ಫ್ಲಫಿಯಾಗಿ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಚಿಕ್ಕ ರೀಸನ್ ಇದೇನು ಅಂತ ಹೇಳಿದರೆ ಹಾಲು. ಸ್ವಲ್ಪ ನೀವು ಅದಕ್ಕೆ ಹಾಲನ್ನು ಸೇರಿಸ್ಕೊಂಡು ಹಾಕ್ಕೊಂಡ್ರೆ
ಆಮ್ಲೆಟ್ ಒಳ್ಳೆ ಫ್ಲಫಿ ಆಗಿ ಬರುತ್ತೆ. ಆ್ಯಂಡ್ ಆ ಟೇಸ್ಟ್ ಅದರದೊಂದು ಆ ಕ್ರೀಮಿ ಟೆಕ್ಸ್ಚರ್ ಟೇಸ್ಟ್ ಕೂಡ ಅದಕ್ಕೆ ಎಕ್ಸ್ಟ್ರಾ ಸಿಗುತ್ತೆ ಅದಕ್ಕೆ. ಸೊ ಇದು ಈ ಕಡೆ ಬೀಟ್ ಮಾಡ್ಕೊಂಡಾಯಿತು. ನೆಕ್ಸ್ಟ್ ನಾವು ತವಾ ಇಟ್ಕೊಳ್ಳೋಣ ಇಲ್ಲಿ. ಸೊ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ ನಾನು. ಸೊ ನಮ್ಮ ಕಿಚನಲ್ಲಿ ಗೊತ್ತಿದೆ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಟೊಮ್ಯಾಟೊ ಯಾಕೆ ಲಾಸ್ಟಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ನಾವು ಆಲ್ರೆಡಿ ಇದಕ್ಕೆ ನಾವು ಮಿಲ್ಕನ್ನು ಆ್ಯಡ್ ಮಾಡಿದ್ದೀವಿ. ಸೊ ಅದರಿಂದ ಟೊಮ್ಯಾಟೊ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಸೊ ಈ ಕಡೆ ಇದು ಬಿಸಿಯಾದ ಕೂಡಲೇ ನಾವು ಇದಕ್ಕೆ ಸ್ವಲ್ಪ ಬ್ರೆಡ್ಡನ್ನು ಒಂದು ಕಡೆ ಫ್ಲಿಪ್ ಮಾಡಿಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ನಿಮಗೆ ಆ ಫ್ರೈಡ್ ಟೇಸ್ಟ್ ಕೂಡ ಇದರಲ್ಲಿ ಸಿಗುತ್ತೆ. ಸ್ವಲ್ಪವೇ ಸಾಕು, ತುಂಬ ಹೊತ್ತು ಏನು ಇದನ್ನು ಫ್ರೈ ಮಾಡಿ ಇಟ್ಕೊಳ್ಬೇಕು ಅಂತ ಇಲ್ಲ. ಸೊ ಖಾಲಿ ತವಾದಲ್ಲಿ ಅಥವಾ ಬಟರ್ ಹಾಕ್ಕೊಂಡು ಕೂಡ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು. ಎಡ್ಜಸ್ಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಡ್ಜಸ್ ಬೇಡ ಅಂಥೇಳಿ. ಸೊ ಆಲ್ವೇಸ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡುವಾಗ ಕ್ವಿಕ್ ಫಾಸ್ಟ್ ಇರಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ಯಾಕೆಂತ ಹೇಳಿದರೆ ಬ್ರೆಡ್ ಆಲ್ರೆಡಿ ಆಯಿಲನ್ನು ಸ್ವಲ್ಪ ಸೋಕ್ ಮಾಡ್ಕೊಂಡಿದೆ. ಎಸ್, ಈಗ ನಾವು ಟೊಮ್ಯಾಟೋವನ್ನು ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ. ಸೊ ಹೀಗೆ ಹಾಕ್ಕೊಂಡ ತಕ್ಷಣವೇ ನಾವು ಇದಕ್ಕೆ ಬ್ರೆಡ್ ಸ್ಲೈಸನ್ನು ನಾವು ಇಟ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ತಿರುಗಿಸೋದಕ್ಕೆ ಯಾವ ಸೈಡ್ ಸುಲಭ ಆ ಸೈಡ್ ನೀವು ಇಟ್ಕೊಳ್ತಾ ಹೋಗ್ಬೋದು. ಸೊ ಎಷ್ಟು ಎಗ್ ಜಾಸ್ತಿ ಇರುತ್ತೋ ಅಷ್ಟು ನಿಮಗೆ ಇದು ನೀಟಾಗಿ ಸಿಗುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಕಡೆಯಿಂದ ಕವರ್ ಆದರೆ ನಿಮಗೆ ಸೊ ಪ್ಯಾಕ್ ಮಾಡಿ ಕೊಡೋದಕ್ಕೂ ಕೂಡ ತುಂಬ ಸುಲಭ, ಹಾಗೆಯೇ ಹೋಲ್ಸಮ್ ಆಗಿ ನೀವು ಮಾಡಿ ಕೊಡ್ಬೋದು. ಸೊ ಇದನ್ನು ಸ್ಕ್ವೇರ್ಸ್ ಆಗಿ ಬೇಕಾದರೂ ನಾವು ಕಟ್ ಮಾಡಿ ಕೊಡ್ಬೋದು. ಸರ್ವ್ ಮಾಡೋದು ನಮ್ಮ ಇಷ್ಟ ಪ್ರಕಾರವಾಗಿ ಹೇಗೆ ಬೇಕಾದರೂ ಕೂಡ ಮಾಡ್ಕೊಳ್ಬೋದು.
ಆಸಮ್. ಸೊ ಲೇಯರ್ಡ್ ಎಗ್ ಆಮ್ಲೆಟ್ ರೆಡಿಯಾಗಿದೆ. ಇದನ್ನು ಕ್ಯೂಬ್ಸಲ್ಲಿ ಬೇಕಾದರೂ ಕಟ್ ಮಾಡಿ ಸರ್ವ್ ಮಾಡ್ಬೋದು, ಹಾಗೆ ಬೇಕಾದರೂ ಸೇವಿಸ್ಕೊಳ್ಬೋದು. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬ್ರಾಟ್ ಎಗ್ ಆಮ್ಲೆಟ್ ತಯಾರಿಸುವ ವಿಧಾನ. ಮೊದಲು ಹೆಚ್ಚಿದ ಈರುಳ್ಳಿಗೆ ಕೊತ್ತಂಬರಿ ಸೊಪ್ಪು, ಮೆಣಸಿನ ಪುಡಿ, ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. ಆನಂತರ 4ರಿಂದ 5 ಮೊಟ್ಟೆಯನ್ನು ಹೊಡೆದು ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬ್ರೆಡ್ ತುಂಡುಗಳನ್ನು ಹದವಾಗಿ ಕಾಯಿಸಿಕೊಳ್ಳಿ. ಕಲಸಿದ ಮೊಟ್ಟೆ ಮಿಶ್ರಣಕ್ಕೆ ಹೆಚ್ಚಿದ ಟೊಮ್ಯಾಟೊ ಸೇರಿಸಿ ಚೆನ್ನಾಗಿ ಕಲಸಿ ಕಾದ ತವಾದ ಮೇಲೆ ಹೊಯ್ದು ಮೇಲಿನಿಂದ ಕಾಯಿಸಿದ ಬ್ರೆಡ್ ತುಂಡನ್ನು ಇಟ್ಟು ಅರ್ಧ ಬೆಂದ ನಂತರ ಇನ್ನರ್ಧ ಆಮ್ಲೆಟ್ನಿಂದ ಮಡಚಿ. ಮತ್ತೆ ಆಮ್ಲೆಟನ್ನು ಹುಯ್ದು ಇದೇ ರೀತಿ ಬೇಕಾದಷ್ಟು ಲೇಯರ್ಸನ್ನು ಹಾಕಿ ಕಾಯಿಸಿಕೊಳ್ಳಬಹುದು. ಈಗ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿ ಸರ್ವ್ ಮಾಡಿಕೊಳ್ಳಿ. ಈಗ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಬ್ರಾಟ್ ಎಗ್ ಆಮ್ಲೆಟ್ ಸವಿಯಲು ಸಿದ್ಧ. ಹೆಲ್ದಿ ಬ್ರೇಕ್ಫಾಸ್ಟ್ ನನ್ನ ಕೈಯಲ್ಲಿದೆ. ನೂಡಲ್ಸ್. ಎಸ್, ಇಟ್ಸ್ ಸುಪ್ಪಿ ನೂಡಲ್ ವಿತ್ ಎಗ್. ಮನೇಲಿ ನಾವು ಏನೇ ಮಾಡಲಿ ಅದು ಸೂಪರ್ವಾಗಿರುತ್ತೆ. ಮನೇಲಿ ಮಾಡಿದಂಥ ಅಡುಗೆ ರುಚಿಯೇ ಬೇರೆ. ಸೂಪರ್, ಆಸಮ್. ಮಕ್ಕಳಂತೂ ಖಂಡಿತವಾಗ್ಲೂ ಪೂರ್ತಿಯಾಗಿ ಆ ಎಗ್ಗನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಆ್ಯಂಡ್ ಸೊ ಸಾಫ್ಟ್. ಸೊ ಬ್ರೆಡ್ ಆಮ್ಲೆಟ್ ಅಂದರೆ ಅದನ್ನು ಲೇಯರ್ ಆಗಿ ಇಟ್ಕೊಳ್ಬೇಕು, ಮತ್ತು ಅದನ್ನು ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ತಿನ್ನಬೇಕು, ಕಷ್ಟ. ಈ ಥರ ತುಂಬ ಸುಲಭ. ಹಾಗೆ ಫೋಕಲ್ಲಿ ಕಟ್ ಮಾಡ್ಕೊಂಡು ತಿಂತಾ ಇರ್ಬೋದು. ಸಾಸ್ ಜೊತೆಗಿದ್ರೂ ತುಂಬ ಚೆನ್ನಾಗಿರುತ್ತೆ. ಸೂಪರ್, ಆಸಮ್ ಆಗಿದೆ. ವಾವ್. ಸೊ ನಾನು ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಮಧ್ಯಾಹ್ನದ ಊಟದ ಟೈಮ್ ಐ ಆಮ್ ವೆರಿ ಹಂಗ್ರಿ. ಒಳ್ಳೆ ಊಟ ಸಿಕ್ಕಿದೆ. ಸೊ ಇದನ್ನೆಲ್ಲ ಮುಗಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.